Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Bharavase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers. Super Singer. ಹಲೋ ನಮಸ್ಕಾರಗಳು ವಣಕಮ್ ಆ್ಯಂಡ್ ನೀವು ನೋಡ್ತಾ ಇರೋವಂಥದ್ದು ನಿಮ್ಮ ಪ್ರೀತಿಯ ಟಿ ವಿ ಅಂದರೆ ನಿಮ್ಮ ಮನೇಲಿರೋವಂಥ ಟಿ ವಿ ಅದರಲ್ಲಿ ಬರ್ತಾ ಇರೋವಂಥದ್ದು ಕರಾವಳಿ ಕರ್ನಾಟಕದ ಪ್ರೀತಿಯ ಹೆಮ್ಮೆಯ ಚಾನಲ್ ದ್ಯಾಟ್ ಈಸ್ ನಮ್ಮ ಟಿ ವಿ. ಸೊ ನಿಮಗೆಲ್ಲರಿಗೂ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-Star ಬಾಯ್ಲ್ಡ್ ರೈಸ್ ಭದ್ರಾವತಿ. ಸೊ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಮೊದಲನೇದಾಗಿ ಪ್ರತಿ ಸಲ ನಾನು ಹೇಳೋವಂಥದ್ದು ಒಂದೇ, ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಗಿಟಾರ್ ಅಂತ ಇದ್ದರೆ ಅದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಗಿಟಾರಿಸ್ಟ್ ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇವರನ್ನು ನೋಡಿದಾಗ ನಮಗೂ ಅನಿಸುತ್ತೆ, ನಮಗೂ ಸ್ವಲ್ಪ ವೈಟ್ ಕೂದಲೆಲ್ಲ ಬಂದರೆ ಏನು ಟೆನ್ಷನ್ ಇಲ್ಲ, ಆ ಲುಕ್ಕೆಲ್ಲ ಮ್ಯಾನೇಜ್ ಮಾಡಿಕೊಂಡು ಸಾಲ್ಟ್ ಪೆಪ್ಪರ್ ಲುಕ್ಕಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಅಂತ. ದಟ್ ಇಸ್ ನಾನ್ ಅದರ್ ದ್ಯಾನ್ 5 ಭಾಷೆಯಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕದ್ರಿ ಮಣಿಕಾಂತ್ ಅವರು. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇವ್ರ ಬಗ್ಗೆ ನಾನು ಪ್ರತಿ ಸಲ ಏನಾದರೂ ಹೇಳಬೇಕು ಅಂತ ನಾನು ಇದು ವಿಕಿಪೀಡಿಯಾ ಓಪನ್ ಮಾಡಿದಾಗ ಪ್ರತಿ ಸಲ ಏನೋ ಒಂದು ಹೊಸತು ವಿಚಾರ ಅದರಲ್ಲಿರುತ್ತೆ, ಅದನ್ನು ಓದಿ ನನಗೆ ಸುಸ್ತಾಗುತ್ತೆ. ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಸಿನಿಮಾ ರಂಗದ ಒಂದು ಸಂಗೀತ ಡಿಕ್ಷನರಿ ಅಂತಂದರೆ ಅದರಲ್ಲಿ ಒಂದು 5 ದೊಡ್ಡ ಹೆಸರುಗಳಿದ್ರೆ ಅದರಲ್ಲಿ ಒಂದು ಹೆಸರು ವಿ ಮನೋಹರ್ ಸರ್ದಾಗಿರುತ್ತೆ. ಸೊ ಅವ್ರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಬ್ಬರ ಹೆಸರು ನಾನು ಹೇಳಬೇಕಾಗಿಲ್ಲ, ಅವರ ಒಂದು ಏನು ಅವರ ಸಾಧನೆಯ ಕೆಲವು ವಿಚಾರಗಳನ್ನು ಹೇಳಿದ್ರೇ ಗೊತ್ತಾಗುತ್ತೆ, ಅದು ನಮ್ಮ ಊರಿನವರು, ಅದರಲ್ಲೂ ಅವರ ಹೇರ್ ಸ್ಟೈಲ್ ಬಗ್ಗೆ ಹೇಳಿದ್ರೇ ಗೊತ್ತಾಗುತ್ತೆ. ಇಡೀ ಇಂಡಿಯಾದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಅಂತಹ ಯಾರ್ದು ಹೇರ್ ಸ್ಟೈಲ್ ಇದೆ ಅವರನ್ನು ಗುರುಕಿರಣ್ ಅಂತ ಕರೀತಾರೆ. ಯಾಕೆಂತಂದರೆ ಅಂತಹ ಯೂನಿಕ್ ಸ್ಟೈಲ್ ಇರುವಂತಹ ನಮ್ಮೆಲ್ಲರ ಪ್ರೀತಿಯ 100ಕ್ಕಿಂತಲೂ ಹೆಚ್ಚಿನ ಕನ್ನಡ ಸಿನಿಮಾದಲ್ಲಿ ಸಂಗೀತ ನಿರ್ದೇಶನ ಮಾಡಿರುವಂತಹ ನಮ್ಮ ಪ್ರೀತಿಯ ತುಳುವ ದಟ್ ಇಸ್ ನಾನ್ ಅದರ್ ದ್ಯಾನ್ ಗುರುಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಕೇವಲ ಹಾಡುಗಳು ಮಾತ್ರ ಅಲ್ಲ, ಕೇವಲ ಎಕ್ಸ್ಪೀರಿಯನ್ಸ್ಗಳು ಮಾತ್ರ ಅಲ್ಲ, ಕೇವಲ ಅದರ ಕಥೆಗಳು ಮಾತ್ರ ಅಲ್ಲ, ಕೆಲವೊಂದ್ಸಲ ಈ ಥರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳು ಕೂಡ ಇರುತ್ತೆ. ಎಕ್ಸ್ಪೆಕ್ಟೇ ಮಾಡೋದಕ್ಕಾಗಲ್ಲ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ವ, ಆ ರೀತಿ ಸೂಪರ್ ಸಿಂಗರ್ ಅಂತಂದರೆ. ಸೊ ಇವಾಗ ದೀಪಾ ಅವ್ರು ಬರ್ತಾ ಇದ್ದಾರೆ. ಅವರು ಯಾವ ಹಾಡನ್ನು ಸೆಲೆಕ್ಟ್ ಮಾಡಿದ್ದಾರೆ, ಯಾವ ರೀತಿ ಹಾಡ್ತಾರೆ, ಎಲ್ಲ ಪ್ರಶ್ನೆಗೆ ಅವರೇ ಉತ್ತರ ಕೊಡ್ತಾರೆ ಒಂದು ವೇದಿಕೆಯಲ್ಲಿ. ಸೊ ದೀಪಾ ಅವರಿಗೆ ಸ್ವಾಗತ, ಸುಸ್ವಾಗತ. ಪಂಚಮಿ ಹಬ್ಬ ಉಳದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಪಂಚಮಿ ಹಬ್ಬ ಉಳದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ನನ್ನ ತವರೂರು ಧಾರವಾಡ ನಗರ, ಮನೆಯಂಥದ್ದು ರಾಮ ಮಂದಿರ. ನನ್ನ ತವರೂರು ಧಾರವಾಡ ನಗರ,
ಅವಲಕ್ಕಿ ತಂಬಿಟ್ಟು ಸೂರಿ ನಾನು ತಿನ್ನುವಾಕಿ ಅಲ್ಲೇ ಮನಸಾರಿ ಎಳ್ಳು ಅವಲಕ್ಕಿ ತಂಬಿಟ್ಟು ಸೂರಿ ಅಲ್ಲಿ ತಿನ್ನುವಾಕಿ ಅಲ್ಲೇ ಮನಸಾರಿ ಪಂಚಮಿ ಹಬ್ಬ ಉಳಿದವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ನನ್ನ ಗೆಳತೀರು ಮಾಡತಾರ ಗೇಲಿ ಅವರು ಆಡೋದು ಅಲ್ಲಿ ಜೋಕಾಲಿ ನನ್ನ ಗೆಳತೀರು ಮಾಡತಾರ ಗೇಲಿ ಅವರು ಆಡೋದು ಅಲ್ಲಿ ಜೋಕಾಲಿ ಹಬ್ಬ ಬಂತು ಬರಲಿಲ್ಲ ಅಣ್ಣ ಯಾಕ ಮನಸ್ಸು ಹರಿತೈತಿ ಕವರಿಗೆ ಹೋಗಾಕ ಹಬ್ಬ ಬಂತು ಬರಲಿಲ್ಲ ಅಣ್ಣ ಯಾಕ ಮನಸ್ಸು ಹರಿತೈತಿ ಕವರಿಗೆ ಹೋಗಾಕ ಪಂಚಮಿ ಹಬ್ಬ ಉಳದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಪಂಚಮಿ ಹಬ್ಬ ಉಳದಾವ ದಿನ ನಾಕ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ 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 ಇನ್ನು ಬರಲಿಲ್ಲ ಯಾಕ ಕರಿಯಾಕ ಇನ್ನು ಬರಲಿಲ್ಲ ಯಾಕ ಕರಿಯಾಕ ಧನ್ಯವಾದಗಳು. ದೀಪಾ ಮೇಡಮ್, ನಿಮ್ಮ ಹಾಡಿನ ಜೊತೆಗೆ ನಿಮ್ಮ ಕಾಸ್ಟ್ಯೂಮ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಹತ್ರ ಕೇಳೋದು ಅಂದರೆ ನಾನು ಎಷ್ಟು ಉದ್ದ ಕೇಳಿದ್ರು ನೀವು ಸಣ್ಣ ಉತ್ತರ ಕೊಟ್ಟು ಫಿನಿಷ್ ಮಾಡ್ತೀರಾ. ಈ ಹಾಡು ಯಾಕೆ ಸೆಲೆಕ್ಟ್ ಮಾಡಿದ್ರ ನೀವು? ಇಲ್ಲಿ ನನ್ನ ಹುಟ್ಟೂರು, ನನ್ನ ತವರೂರು, ನನ್ನ ಅತ್ತೆ ಮನೆ ಎಲ್ಲವೂ ನಂದು ಧಾರವಾಡ. ಓಕೆ. ಧಾರವಾಡ ಅನ್ನುವಂಥ ಹೆಸರು ಬರಲಿ ಅಂತ ಹೇಳಿ, ಇನ್ನೊಮ್ಮೆ ಇಂಥ ಭಾಗ್ಯ ಎಂದು ಸಿಗ್ತದೆ, ಯಾವಾಗ ಸಿಗ್ತದೆ? ಗುರುಗಳ ಮಧ್ಯೆ ಹಾಡುವಂಥ, ಗುರುಗಳ ಎದುರಿಗೆ ಹಾಡುವಂಥ, ಗುರುಗಳು ಕಂಪೋಸ್ ಮಾಡುವಂಥ ಹಾಡುವಂಥ ಭಾಗ್ಯ ಇನ್ನೆಂದು ಸಿಗ್ತದೋ ನನ್ನ ಕಾಣೆ. ಅದಕ್ಕೆ ಅವ್ರ ಎದುರಿಗೆ ಪ್ರಸ್ತುತಿಪಡಿಸಬೇಕು ಅನ್ನುವಂಥ ಒಂದು ಭಾವನೆ. ಫ್ಯಾಂಟಾಸ್ಟಿಕ್. ಯಾವಾಗಲೂ ಕಡಿಮೆ ಮಾತಾಡ್ತಾ ಇದ್ರಿ, ಇವಾಗ ಸಾಕು ಅಂತ ಹೇಳೋ ಲೆವೆಲಿಗೆ ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಗಾಯಿತು ನಿಮ್ಮ ಪರ್ಫಾರ್ಮೆನ್ಸ್ ಅಂತ ಕೇಳಬೇಕಾ ಬೇಡವಾ? ಕೇಳಲೇಬೇಕಿಲ್ಲ ಅಂದರೆ ಮುಂದಿನ ರೌಂಡ್ಗೆ ಹೋಗೋಕ್ಕಾಗಲ್ಲ. ಸೊ ಗುರುಕಿರಣ್ ಸರ್, ಹೇಗಾಯಿತು? ದೀಪ ಅವರೇ, ಹಾಂ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ವಾವ್, ಧನ್ಯವಾದಗಳು ಸರ್, ಧನ್ಯವಾದ. ಒಂದೇನಂದರೆ ಆ ಭಾಷೆ, ಆಮೇಲೆ ಧಾರವಾಡ, ನಿಮಗೆ ಒಂದು ಹೆಮ್ಮೆ ಇತ್ತು ಹಾಡೋದ್ರಲ್ಲಿ, ಅದು ಎದ್ದು ಕಾಣ್ತಾ ಇತ್ತು. ಇದು ಸಂಗೀತ ಕಟ್ಟಿಯವ್ರು ಹಾಡಿದಲ್ಲ ಒರಿಜಿನಲು? ಒಂದು ರೆಕಾರ್ಡ್ ಕೇಳಿರೋದು ಅರ್ಜುನ ಉಡುಪು ಅವ್ರು ಹಾಡಿದ್ದು. ಅರ್ಚನ ಅವರು. ಓಕೆ. ಇದನ್ನು ಕಂಪೋಸ್ ಮಾಡಿದ್ದು? ಇಲ್ಲ ಸರ್, ಗೊತ್ತಿಲ್ಲ. ಅಂದರೆ ನಾವು ಸಣ್ಣವರಿದ್ದಾಗೂ ಬೇರೆ ಎಲ್ಲ ಹಾಡ್ತಿದ್ರು. ಅಂದರೆ ಬಾಳಪ್ಪ ಹುಕ್ಕೇರಿ ಅವರು 1000 ಹಾಡುಗಳ ಸರ್ದಾರ ಅಂತ ಹೇಳಿ, ಬಾಳಪ್ಪ ಹುಕ್ಕೇರಿ ಅವರು ಈ ಹಾಡು ಹಾಡಿದ್ರು ಮೊದಲು ಹಾರ್ಮೋನಿಯಂನಲ್ಲಿ, ಇದೇ ಧಾಟಿಯಲ್ಲಿ, ಬಹಳ ವರ್ಷಗಳ ಹಿಂದೆ. ಚೆನ್ನಾಗಿತ್ತು ಹಾಡಿದ್ದು. ಐ ಥಿಂಕ್ ನನ್ನ ಲೆಕ್ಕದಲ್ಲಿ ವೆರಿ ಗುಡ್. ಈಗ ಲಾಸ್ಟ್ ರೌಂಡಿಗೆ ಈ ರೌಂಡಿಗೂ ತುಂಬ 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 ಡಿಫ್ರೆನ್ಸ್ ಇತ್ತು. ಒಂದರಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ನೆಕ್ಸ್ಟಲ್ಲಿ ಸ್ವಲ್ಪ ಡಲ್ ಇರುತ್ತೆ. ಸೊ ನಾವು ಜಡ್ಜ್ ಮಾಡೋಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗ್ತಾ ಇದೆ. ಬಟ್ ದಿಸ್ ಹಸ್ ಕಮ್ ಔಟ್ ರಿಯಲಿ ಸೂಪರ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಖುಷಿ ಆಯ್ತಾ? ಬಹಳ ಆ ಸಂತೋಷ. ಖುಷಿ ಮನಸ್ಸಿಂದ ಬರಬೇಕು. ನೀವು ಅದನ್ನು ಹಾಡೋ ಥರ ಥ್ಯಾಂಕ್ ಯು ಸರ್ ಅಂತ ಟ್ಯೂನಲ್ಲೆಲ್ಲ ಹಾಡಿದ್ರಂಗೆ ಸಂತೋಷ ತುಂಬಿ ಬಿಟ್ಟಿದೆ, ಅಲ್ವಾ? ಶಬ್ದಗಳು ಬರ್ತಾ ಇದೆ. ಇನ್ನು 2 ರೌಂಡ್ ಇದೆ, ಜಾಸ್ತಿ ಹೊರಗೆ ಬರೋದು ಬೇಡ ಅಂತ. ನೋ ಪ್ರಾಬ್ಲಮ್. ಸೊ ರಾಜಗೋಪಾಲ್ ಸರ್ ಪ್ಲೀಸ್. ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಿಮ್ಮ ನೆನಪಿದೆಯಲ್ಲ ಗೊತ್ತಿಲ್ಲ, ಇನಿಷಿಯಲಿ ನಾನು ಕೇಳ್ತಾ ಇದ್ದೆ, ಆರ್ ಯು ಎ ಗಜಲ್ ಸಿಂಗರ್ ಆರ್ ಅಭಂಗ್ ಎಲ್ಲ ಹಾಡ್ತೀರಾ ಅಂತ. ನೀವು ಆ ಟೈಪ್ ಸಾಂಗನ್ನೇ ತುಂಬ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲ ರೌಂಡ್ಸಲ್ಲಿ ಹಾಡ್ತಾ ಬಂದಿದ್ರಿ. ಬಟ್ ದಿಸ್ ಇಸ್ ಸಮ್ ಗ್ರೂವಿ ರಿದಮಿಕ್ ಫೋಕ್ ಸ್ಟೈಲು ನೀವು ಹಾಡ್ತೀರಿ, ನಿಮಗೆ ವರ್ಸಟ್ಯಾಲಿಟಿ ಇದೆ ಅಂತ ತೋರಿಸಿದ್ರು. ತುಂಬ ಚೆನ್ನಾಗಿತ್ತು. ಆಮೇಲೆ ಸಣ್ಣ ಸಣ್ಣ ಮುರ್ಕಿಯ ಗೊತ್ತಲ್ಲ, ಆ ಚರಣದಲ್ಲೆಲ್ಲ ಅಂತ ಅದೆಲ್ಲ, ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಐ ಫೆಲ್ಟ್ ನೀವೊಂದು ಅಥಾರಿಟಿ ಜೊತೆ ಹಾಡಿದ್ರಿ ಇದನ್ನು. ಹೇಳಿದಾಗೆ ಧಾರವಾಡ ಅಂತ ಹೇಳಿ, ಸೊ ಆ ಒಂದು ಅಥಾರಿಟಿ ಇತ್ತು, ಒಂದು ಹೋಲ್ಡ್ ಇತ್ತು. ವೆರಿ ವೆರಿ ನೈಸ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ, ಅದು ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗಲಿ, ಯಾವುದೇ ಊರಿಗೆ ಹೋಗಲಿ, ಅಥವಾ ನೀವು ಧಾರವಾಡದಿಂದ ಎಲ್ಲಿಗೆ ರೀಚ್ ಆಗಲಿ,
ಅದು ಅವರವ್ರ ಊರಿನ ಬಗ್ಗೆ ಒಂದು ಸ್ವಾಭಿಮಾನ, ಅದು ಆ ಒಂದು ಹೆಮ್ಮೆ, ಆ ಒಂದು ಹಿರಿಮೆ ನಮ್ಮ ಮನಸ್ಸು ಒಳಗಡೆ ಇರುತ್ತೆ. ಅದು ಯಾರೇ ಎಲ್ಲಿಯವರೇ ಆಗಿರಲಿ, ಅದು ಇದ್ದಾಗಷ್ಟೇ ಅವರು ಎತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ. ಸೊ ತುಂಬ ಖುಷಿ ಆಯಿತು. ನಿಮ್ಮ ಹೆಮ್ಮೆ ಅದೇ ರೀತಿ ಇರಲಿ, ನಿಮ್ಮ ಹೆಮ್ಮೆ ನಿಮಗೂ ಹೆಮ್ಮೆಯನ್ನು ತಂದು ಕೊಡೋ ಥರ ಆಗಲಿ. ಏನಾದರೂ ಹೇಳೋದಕ್ಕಿದ್ರೆ ದಯವಿಟ್ಟು ಹೇಳ್ಬೋದು ನೀವು. ಏನಿಲ್ಲ ಸರ್, ನಾನು ಧಾರವಾಡ ಹುಬ್ಬಳ್ಳಿಗೆ ನಾನು ಚಿರಋಣಿ ಆಗಿರ್ತೇನೆ, ಅಷ್ಟು ಹೇಳ್ತೀನಿ. ಓಕೆ, ಧಾರವಾಡದಲ್ಲಿ ಏನು ಫೇಮಸ್ಸು? ಯಾರೋ ಹೇಳ್ತಾ ಇದ್ರು ಪೇಡ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹೌದು ಸರ್, ಅಲ್ವಾ? ನನ್ನಿಂದ ಮಹಾ ತಪ್ಪಾಗಿದೆ, ಮರೆತು ಬಂದ್ಬಿಟ್ಟೆ. ಅಲ್ಲ, ನಾವು ಪ್ರತಿ ಸಲ ಕೇಳ್ತೀವಿ. ನೀವು ಗ್ರ್ಯಾಂಡ್ ಫಿನಾಲೆ ಲಾಸ್ಟ್ ರೌಂಡ್ಗಾದರೂ ತಗೊಂಬನ್ನಿ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ, ಹಾಡುಗಳನ್ನು ಕೇಳ್ತಾ ಇದ್ರೆ ಇನ್ನಷ್ಟು ಕೇಳಬೇಕು, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಆದರೆ ಹಾಡುಗಳು ಈ ರೀತಿ ವೇದಿಕೆಯಲ್ಲಿ ನಿಮಗೆ ಕೇಳುವಂಥ ಒಂದು ಅವಕಾಶ ಇದೆ ಅಂತಂದರೆ ಅದಕ್ಕೆ ತುಂಬ ಜನ ಪ್ರೋತ್ಸಾಹ ಮಾಡ್ತಾರೆ, ನಮ್ಮ ಸ್ಪಾನ್ಸರರ್ಸ್. ಆ್ಯಂಡ್ ಅವರನ್ನು ನಿಮಗೆ ಪರಿಚಯ ಪಡಿಸೋವಂಥ ಒಂದು ಅವಕಾಶ ನಮ್ಮ ಬ್ರೇಕಲ್ಲಿ ಬರೋವಂಥದ್ದು. ಸೊ ಅವರನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ಆ್ಯಂಡ್ ಅದೇ ರೀತಿ ಟೀ ಕುಡಿಬೇಕು ಅಂತ ಆಗುತ್ತೆ ಗ್ಯಾಪಲ್ಲಿ. ಸೊ ಆವಾಗ ನಾನು ರೆಕಮೆಂಡ್ ಮಾಡೋವಂಥ ಟೀ ದ್ಯಾಟ್ ಈಸ್ KTD. ಯಾಕೆಂತಂದರೆ ತುಂಬ ಜನ ಕೇಳ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ನೀವೆಲ್ಲ ಇದು ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇರ್ತೀರಿ, ಹೇಗೆ ಎನರ್ಜಿಯನ್ನು ಆ ರೀತಿ ಮೇಂಟೈನ್ ಮಾಡ್ತೀರಾ ಅಂತ. ದ ಸೀಕ್ರೆಟ್ ಆಫ್ ಎನರ್ಜಿ ಈಸ್ KTD. ಸೊ ಅದೇ ರೀತಿ ಇನ್ನಷ್ಟು ತುಂಬ ಸ್ಪಾನ್ಸರರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ದೊಡ್ಡ ಮಟ್ಟದಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ, ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇನ್ನಷ್ಟು ಸ್ಪಾನ್ಸರ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ Welcome back after the break to your favorite show, that is Sun Premium Refined Sunflower Oil Super Singer, powered by Santosh 2-star Boiled Rice, ಭದ್ರಾವತಿ. ಸೊ ಅದೇ ರೀತಿ ತುಂಬ ಜನ ಪ್ರೋತ್ಸಾಹ ಮಾಡುವಂತಹ ಸ್ಪಾನ್ಸರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಇವಾಗ ಇನ್ನೊಂದು ಅದ್ಭುತವಾಗಿರುವಂತಹ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಅವರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರ ಹೆಸರಲ್ಲೇ ಒಂದು ಸ್ನೇಹ ಇದೆ, ಅವರ ಹೆಸರಲ್ಲೇ ಒಂದು ಈ ವೇದಿಕೆಗೆ ಸ್ನೇಹಿತರಾಗುವಂತಹ ಗುಣ ಇದೆ. ಆ್ಯಂಡ್ ಸ್ನೇಹಿತರು ಬರ್ತಾ ಇದ್ದಾರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫೋಕ್ ಸಾಂಗನ್ನು ಹಿಡ್ಕೊಂಡು. ಸೊ ಪ್ಲೀಸ್ ವೆಲ್ಕಮ್ ಸ್ನೇಹಿತ್ ಆನ್ ದ ಸ್ಟೇಜ್. ತಾನಿ ತಂದನ ಚಿನ್ಮಾಯಾರು ಬೇ ಕೊಲನ ಕೊಲೆ ಮಾಯಾರು ಬೇ ಕೊಲನ ಕೊಲೆ ಚೆಲ್ವೋ ತಾನಿ ತಂದನ ಚಿನ್ಮಾಯಾರು ಬೇ ಕೊಲನ ಕೊಲೆ ಚಿನ್ಮಾಯಾರು ಬೇ ಕೊಲನ ಕೊಲೆ. ಬೆಟ್ಟಜ್ಞಾಗಳ ಜಲ್ಲೆ ಬಿದ್ರು ಬೆಲಿಮ್ಯಾಗಳ ಸೋರೆ ಬುರುಡೆ ಲೋಳು ತಿನ್ನುಡಿ ನುಡಿಸೋ ನ್ಯಾರಯ್ಯ ಚೆಲ್ವೋ ತಾನಿ ತಂದೆನ ಚಿನ್ಮಾಯಾರು ಬೇ ಕೊಲನ ಕೊಲೆ ಲೋಳು ತಿನ್ನುಡಿ ನುಡಿಸೋ ತಾನಿ ಕೇರಿ ಕೇರಿ ತಿರುಗುತ್ತಾನಿ ನಮ್ಮ ಕೇರಿಗೆ ಯಾಕೆ ಬರುವಲು ಚೆಲ್ವೋ ತಾನಿ ತಂದೆನ ಚಿನ್ಮಾಯಾರು ಬೇ ಕೊಲನ ಕೊಲೆ ಚಿನ್ಮಾಯಾರು ಬೇ ಕೊಲನ ಕೊಲೆ. ಕೇರಿಗೆ ಬಂದದೀಗ ಕರಿಯ ಕಂಬ್ಳಿ ಗದ್ಗೆ ಹೂಡಿ ತಂದು ಕೊಡುವೆ ಗಂಧ ಬೀಳವಾ ಚೆಲ್ವೋ ತಾನಿ ತಂದಣ್ಣ ಚಿನ್ಮಾಯಾರು ಬೇ ಕೊಲನ ಕೊಲೆ. ನಮ್ಮ ಕೇರಿಗೆ ಬಂದದೀಗ ಕರಿಯ ಕಂಬ್ಳಿ ಗದ್ಗೆ ಹೂಡಿ ತಂದು ಕೊಡುವೆ ಗಂಧ ಬೀಳವಾ ಚೆಲ್ವೋ ತಾನಿ ತಂದಣ್ಣ ಚಿನ್ಮಾಯಾರು ಬೇ ಕೊಲನ ಕೊಲೆ ಚಿನ್ಮಾಯಾರು ಬೇ ಕೊಲನ ಕೊಲೆ. ದೋಣಿ ಭೋಗ ದೋಣಿ ನಾಗರ್ ನಾಡು ಕಟ್ಟಿ ದೋಣಿ ಕೋಗಿಲಂಗೆ ಕೂಗುತ್ತೀಯಲು ಚೆಲ್ವೋ ತಾನಿ ತಂದಣ್ಣ ಚಿನ್ಮಾಯಾರು ಬೇ ಕೊಲನ ಕೊಲೆ. ನನ್ನ ನಿನ್ನ ಮನೆಯ ಮುಂದೆ ಸಣ್ಣದೊಂದು ಬೇವಿನ ಮರ ಸಂಜೆ ಮುಂಜಾಲ್ ಬಂದು ಹೋಗಯೋ ಚೆಲ್ವೋ ತಾನಿ ತಂದಣ್ಣ ಚಿನ್ಮಾಯಾರು ಬೇ ಕೊಲನ ಕೊಲೆ ಚಿನ್ಮಾಯಾರು ಬೇ ಕೊಲನ ಕೊಲೆ.
ಬಾರೋ ಎತ್ತಿಗಂತ ನಾನು ಬರ್ತೀನಿ ಕುಂತು ನಿಂತು ಮಾತನಾಡೋಣ ಚೆಲುವೆಯ ಚೆಲುವೋ ತಾನಿ ತಂದಣ್ಣ ಚಿನ್ಮಯಾರು ಬೇ ಕೋಲನ ಕೊಲೆ ಊರಿಗಂತ ನೀನು ಬಾರೋ ನೀರಿಗಂತ ನಾನು ಬರ್ತೀನಿ ದೂರ ನಿಂತು ಮಾತನಾಡೋಣ ಚೆಲುವೆಯ ಚೆಲುವೋ ತಾನಿ ತಂದಣ್ಣ ಚಿನ್ಮಯಾರು ಬೇ ಕೋಲನ ಕೊಲೆ ಚಿನ್ಮಯಾರು ಬೇ ಕೋಲನ ಕೊಲೆ ಚೆಲುವೆಯ ಚೆಲುವೋ ತಾನಿ ತಂದಣ್ಣ ಚಿನ್ಮಯಾರು ಬೇ ಕೋಲನ ಕೊಲೆ ಚಿನ್ಮಯಾರು ಬೇ ಕೋಲನ ಕೊಲೆ ಚೆಲುವೆಯ ಚೆಲುವೋ ತಾನಿ ತಂದಣ್ಣ ಚಿನ್ಮಯಾರು ಬೇ ಕೋಲನ ಕೊಲೆ ಸ್ನೇಹಿತ ನಿಮ್ಮ ಪರ್ಫಾರ್ಮೆನ್ಸ್ ನಿಮಗೆ ಡೆಫಿನೆಟ್ಲಿ ಖುಷಿ ಕೊಡುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹೇಗೆ ಅನ್ನಿಸ್ತು, ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಎಂಜಾಯ್ ಮಾಡಿ ಆಡ್ಲಿಕ್ಕೆ ತುಂಬ ಖುಷಿ ಆಯ್ತು. ಫೋಕ್ ರೌಂಡ್ ಅದಕ್ಕೆ ಅದೇ ನಿಮ್ಮ ಡ್ಯಾನ್ಸ್ ಎಲ್ಲ ನೋಡಿದಾಗ ನೀವು ಏನೋ ಒಂದು ಸ್ಟೇಜ್ ಶೋ ಫೀಲ್ ಮಾಡ್ತಾ ಇದ್ರಿ ಅಲ್ವಾ? ನಿಮಗೆ ಯಾರು ಡ್ಯಾನ್ಸ್ ಎಲ್ಲ ಹೇಳ್ಕೊಡೋದು? ನಾನು ಭರತನಾಟ್ಯ ಕಲಿತಿದ್ದೆ 10th ತನಕ. ಹೌದಾ? ಮತ್ತೆ ಫಿಲ್ಮಿಗೆ ಡ್ಯಾನ್ಸಿಗೆಲ್ಲ ಹೋಗ್ತಾ ಇದ್ದೆ. ಅದಕ್ಕೆ ವೆರೈಟಿ ಸ್ಟೆಪ್ ಎಲ್ಲ ಇತ್ತು ನಿಮ್ದು ಅಲ್ವಾ? ಸ್ವಲ್ಪ ಇತ್ತು. ನೆಕ್ಸ್ಟ್ ಇದಾದ್ಮೇಲೆ ಡ್ಯಾನ್ಸ್ ಅದು ಕಾಂಪಿಟೇಷನ್ ಬಂದ್ರೆ ಅಲ್ಲೂ ಬನ್ನಿ ನೀವು. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಹೇಗಾಯ್ತು ಅಂತ ಜಡ್ಜಸ್ ಹತ್ರ ಕೇಳೋಣ. ಮೊದಲನೇದಾಗಿ ವಿ ಮನೋಹರ್ ಸರ್ ಪ್ಲೀಸ್. ಸ್ನೇಹಿತ್ ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ನಿನ್ನ ಕಾಸ್ಟ್ಯೂಮ್ ಚೆನ್ನಾಗಿದೆ. ಥ್ಯಾಂಕ್ ಯು. ಆಮೇಲೆ ಭಾಳ ಗ್ರಿಪ್ಪಲ್ಲಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. 1955 ನೀನು ಹುಟ್ಟೇ ಇರಲಿಲ್ಲ. 55ನೇ ಇಸ್ವಿ ಮಹಾಕವಿ ಕಾಳಿದಾಸ ಚಿತ್ರದ ಹಾಡಿದ್ದು ಹೊನ್ನಪ್ಪ ಭಾಗವತರು ಅವ್ರದ್ದೇ ಟ್ಯೂನು, ಅವ್ರದ್ದು ಫೋಕ್ ಇದನ್ನು ಅವರು ಈ ಸಿನಿಮಾಕ್ಕೆ ಅಳವಡಿಸ್ಕೊಂಡಿದ್ದು. ಅವಾಗೆಲ್ಲ ಫೋಕ್ ಹಾಡುಗಳನ್ನ ಸಿನಿಮಾಕ್ಕೆ ಹಾಕ್ತಿರ್ಲಿಲ್ಲ, ಎಲ್ಲ ಕ್ಲಾಸಿಕಲ್ ಟೈಪು ಭಜನ್ ಮತ್ತು ಮೆಲೋಡಿ ಆ ಥರ ಇತ್ತು. ಫೋಕ್ ಸಾಂಗು ಇದು ಫಸ್ಟ್ ಟೈಮು ಇದು ಮಾಡಿದೆ, ಹಾಗಾಗಿ ತುಂಬ ಪಾಪ್ಯುಲರ್ ಆಗಿತ್ತು ಆಗ. ಆ ಹಾಡನ್ನು ಚೆನ್ನಾಗಿ ಹಾಡಿದೆಯಪ್ಪ. ಥ್ಯಾಂಕ್ ಯು ಸರ್. ಖುಷಿ ಆಯಿತು. ಥ್ಯಾಂಕ್ ಯು. ಎಲ್ಲ ಕುಣಿಸಿದ್ಯಾ, ನೀನು ಕುಣಿದಿದ್ದು ಚೆನ್ನಾಗಿತ್ತು. ಥ್ಯಾಂಕ್ ಯು. ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಗೊತ್ತಿತ್ತಾ ನಿಮಗೆ? ಯಾರು ಬರ್ದಿದ್ದು 1951 ಅದೆಲ್ಲ ಗೊತ್ತಿತ್ತಾ ನಿಮಗೆ? ಗೊತ್ತಿತ್ತು, ಆದರೆ ಇದೇ ಸಾಂಗ್ ಅನ್ನು ತುಂಬಾ ಜನ ಹಾಡಿದ್ದಾರೆ. ಸೊ ಯಾರು ಹೆಸರು ಹೇಳುದಂತ ಕನ್ಫ್ಯೂಷನ್ ಇಲ್ಲಿ. ಬಟ್ ಅವರೇ ಹೇಳಿದ್ರು, ನೀವು ಅಂದ್ಕೊಳ್ತಾ ಇದ್ರೆ ಅವ್ರು ಕೇಳ್ತಾರಾ ಏನು ಅಂತ ಅಲ್ವಾ? ಎನಿವೇಸ್ ಕದ್ರಿ ಮಣಿಕಾಂತ್ ಸರ್ ಪ್ಲೀಸ್. ಯು ಆರ್ ಅ ಸರ್ಪ್ರೈಸ್ ಪ್ಯಾಕೇಜ್ ಮ್ಯಾನ್. ಥ್ಯಾಂಕ್ ಯು ಸರ್. ಸೀರಿಯಸ್ಲಿ ನಿನ್ನ ಫಸ್ಟ್ ಆಡಿಷನ್ ಇಂದ ನೀನು ಇಲ್ಲಿವರೆಗೆ ಸಾಗಿ ಬಂದಿರೋ ಹಾದಿ, ಎವ್ರಿ ಟೈಮ್ ಯು ಬೀನ್ ಲೈಕ್ ಸರ್ಪ್ರೈಸಿಂಗ್ ಆ್ಯಂಡ್ ಒಂದೊಂದು ಮಾರ್ಕ್ ಜಾಸ್ತಿನೇ ಸ್ಕೋರ್ ಮಾಡ್ತಾ ಇದೆಯಾ. ಥ್ಯಾಂಕ್ ಯು ಸರ್. ಆ್ಯಂಡ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದೆಯಾ. ರೂಪೇಶ್ ಅವರು ಹೇಳ್ದಂಗೆ ನೆಕ್ಸ್ಟ್ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ನಾನು ನೋಡ್ಬೋದು. ಓಕೆ, ಕೀಪ್ ಅಪ್ ದ ಸ್ಪಿರಿಟ್ ಆ್ಯಂಡ್ ಗುಡ್ ಲಕ್ ಟು ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಇಷ್ಟೊಂದು ಒಳ್ಳೆ ಕಮೆಂಟ್ ಸಿಕ್ಕಿದಾಗ ನೆಕ್ಸ್ಟ್ ರೌಂಡ್ಗೆ ಇನ್ನೂ ಬೂಸ್ಟಪ್ ಆಗ್ತೀರಾ ನೀವು ಅಲ್ವಾ? ಇವಾಗ ಡ್ಯಾನ್ಸ್ ಆ್ಯಂಡ್ ಸಿಂಗಿಂಗ್ ಅಂತ ಬಂದಾಗ ಯಾವ್ದು ನಿಮ್ಮ ಫೇವ್ರೇಟು? ಸಿಂಗಿಂಗ್ ಅಂದ್ರೆ ಡ್ಯಾನ್ಸಿಂಗ್ ಡ್ಯಾನ್ಸ್ ಅಲ್ಲ, ಎರಡು ಕೂಡ ಅಲ್ಲ. ಒಂದೊಂದು 51% 49% ಅಂದ್ರೆ ಹಾಗೆ ಅಂತ ಇಲ್ಲ. ಬೆಲೆ ಚಿಕ್ಕದಾಗಿದೆ, ಎರಡು ಕೂಡ. ಅಮ್ಮ ಲೈಕ್ ಒಂದು ಡ್ಯಾನ್ಸ್ ಕ್ಲಾಸ್ ಆದ್ಮೇಲೆ ಸಂಗೀತ ಕ್ಲಾಸ್ ಹಾಗಿತ್ತು. ಮನೇಲಿ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ರಿ ಅಲ್ವಾ? ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿಲ್ಲ ಯಾವ್ದು ನಿಮ್ಮ ಫೇವ್ರೇಟ್ ಅಂತ ಅಲ್ಲ. ನೀವು ಹಿಂಗ್ ಮಾಡ್ಬೋದು, ಇಲ್ಲಿ ನೀವು ಸಿಂಗಿಂಗ್ ಫೇವ್ರೇಟ್ ಅಂತ ಹೇಳಿ, ನೆಕ್ಸ್ಟ್ ಡ್ಯಾನ್ಸಿಂಗ್ ಶೋಗೆ ಹೋದಾಗ ಅಲ್ಲಿ ಡ್ಯಾನ್ಸ್ ಅಂತ ಹೇಳಿ, ಆಯ್ತಾ? ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಮುಂದೆ ಬರ್ತಾ ಇದ್ದಾರೆ ಈ ಒಂದು ವೇದಿಕೆಯಲ್ಲಿ. ಅವ್ರದ್ದೇ ಒಂದು ರೀತಿಯಲ್ಲಿ ಅವರ ಹಾಡುಗಳನ್ನು ಕೇಳೋದಕ್ಕೆ ಅಂತಲೇ ತುಂಬ ಜನ ಕಾಯ್ತಾ ಇರ್ತಾರೆ. ಯಾಕೆ ಅಂತಂದರೆ ಅವರ ಸಾಂಗ್ ಸೆಲೆಕ್ಷನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಮಲಯಾಳಂ ಹುಡುಗ ಮಂಗಳೂರಲ್ಲಿ ಸೆಟ್ಲ್ ಆಗಿ ಅವರಿಗೆ ಲೈಟಲ್ಲಿ ಕನ್ಫ್ಯೂಸ್ ಇದೆ, ಮಲಯಾಳಮಲ್ಲಿ ಮಾತಾಡೋದ ಕನ್ನಡದಲ್ಲ ತುಳು ಅಲ್ಲ ಅಂತ. ಬಟ್ ನಮ್ಮ ಪ್ರಯತ್ನ ಜಾರಿಯಲ್ಲಿದೆ ಅವರಿಗೆ ತುಳು ಕನ್ನಡ ಕಲಿಸೋವಂಥದ್ದು. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಸಾತ್ವಿಕ್ ಆನ್ ದ ಸ್ಟೇಜ್.
ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟೆವ್ರಿ ಕುರಿಗಳ ಚೆನ್ನಾಗಿ ಬಚ್ಚಿ 7 ಸುತ್ತಿನ ಬೇಲಿ ಗುಟ್ಟಾಗಿ ಹಚ್ಚಿ ಇಟ್ಟೆವ್ರಿ ಕುರಿಗಳ ಚೆನ್ನಾಗಿ ಬಚ್ಚಿ ಹೊಟ್ಟಂಬ ಬಾಗಿಲ ಬಲವಾಗಿ ಮುಚ್ಚಿ ಹೊಟ್ಟಂಬ ಬಾಗಿಲ ಬಲವಾಗಿ ಮುಚ್ಚಿ ಚಿತ್ತಮ್ಮನ್ನಾಯಿಯ ಬಿಟ್ಟೇವ್ರಿ ಬಿಚ್ಚೆ ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳಕಾರು ಬರು ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳಕಾರು ಬರೋ ತನುಯಂಬ ದಡ್ಡಿಯ ಹಸನಾಗಿ ಉಡುಗಿ ತುಂಬಿ ಚಲ್ಲೇವ್ರಿ ಹಿಕ್ಕೆಯ ಹೆಡಗಿ ತನುಯಂಬ ದಡ್ಡಿಯ ಹಸನಾಗಿ ಉಡುಗಿ ತುಂಬಿ ಚಲ್ಲೇವ್ರಿ ಹಿಕ್ಕೆಯ ಹೆಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ಗುರು ಹೇಳಿದ ಬಾಳು ಹಾಲಿನ ಗಡಗಿ ನಮ್ಮ ಕೈಲೇ ಇದ್ದೆವು ಅರವಿನ ಬಡಗೆ ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳಕಾರು ಬರು ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳಕಾರು ಬರೋ ಮೇವು ಹುಲ್ಸಾದಂತ ಮಸಣಿದು ಖರೆಯೇ ಕುರಿಲಿ ಮೇಯ್ಸಾಕ ಬಂದದ್ದು ಸರಿಯೇ ಮೇವು ಹುಲ್ಸಾದಂತ ಮಸಣಿದು ಖರೆಯೇ ಕುರಿಲಿ ಮೇಯ್ಸಾಕ ಬಂದದ್ದು ಸರಿಯೇ ತೋಳಹಾರಿ ಕುರಿಗಳ ಗೋಣು ಮುರಿಯೇ ತೋಳಹಾರಿ ಕುರಿಗಳ ಗೋಣು ಮುರಿಯೇ ನಾಗಲಿಂಗ ಅಜ್ಜ ಹೇಳಿದ ಪರಿಯೇ ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳಕಾರು ಬರು ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳಕಾರು ಬರು ಕುರುಬರೋ ನಾವು ಕುರುಬರು ಏನು ಬಲ್ಲೇವರಿ ಒಳಕಾರು ಬರೋ ಥ್ಯಾಂಕ್ ಯು ಸೊ ಮಚ್. ಓಕೆ, ನೀವು ಕುರುಬ್ರು ಅಂತ ಫುಲ್ ಕನ್ಫರ್ಮ್ ಆಯಿತು. ನಿಮ್ಮ ಹಾಡು ಮೂಲಕನೇ ನೀವು ಪ್ರೂವ್ ಮಾಡಿಬಿಟ್ರಿ. ಆ್ಯಂಡ್ ಹೇಗೆ ಅನ್ನಿಸ್ತು? ಇನ್ನು ಕೆಲವು ಎರಡು ರೌಂಡ್ ಉಳಿದಿರೋ ಅಂಥದ್ದು. ಈ ಪರ್ಫಾರ್ಮೆನ್ಸ್ ಎಷ್ಟು ಖುಷಿ ಕೊಡ್ತು ನಿಮಗೆ? ಖುಷಿ ಆ್ಯಕ್ಚುಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ನಾನು ಐ ನೆವರ್ ಸ್ಯಾಂಗ್ ಅ ಫೋಕ್ ಸಾಂಗ್, ಸೊ ಇಟ್ ವಾಸ್ ನೈಸ್ ಎಕ್ಸ್ಪ್ಲೋರಿಂಗ್ ಇಟ್. ಯಾ, ಬಾಕಿ ಜಸ್ಟ್ ಹೇಳಬೇಕು ಹೇಗೆ ಅಂತ. ಬಾಕಿ ಅವ್ರು ಹೇಳಬೇಕು. ಸೊ ಇವಾಗ ಏನು ಹೇಳಿದಿರ ಅದನ್ನು ತುಳಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿ. ತುಳುವಲ್ಲಿ ತುಳಲ್ಲಿ ಓಕೆ. ತುಳಲ್ಲಿ ಆದರೆ ರೆಡಿ ಆಗ್ಬೇಕು ನಾವು. ಓಕೆ, ಎಂಜಾಯ್ ಆ್ಯಕ್ಚುಲಿ ಫೀಲ್ ಎಂಜಾಯ್ ಇದೆ ಓವರ್ ಆಲ್ ಫೀಲ್ ಆ್ಯಕ್ಚುಲಿ ಎಡ್ಡೆ ಫೀಲ್ ಅಂಡ್ ಓಕೆ. ನನಗೆ ಇಸ್ ಕನ್ನಡ, ಆ್ಯಕ್ಚುಲಿ ಇಸ್ ಇಂಗ್ಲೀಷ್. ಎಡ್ಡೆ ಮಾತ್ರ ತುಳು ಐತೆ. ಟ್ರೈ ಮಾಡ್ಲಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಇಂಗ್ಲೀಷ್. ಓಕೆ, ಉರ್ಲುದಿದ್ದೀನಿ ನಮ್ಮನೆ ಬರುವನ. ಓಕೆ, ಕಡೆತ ಪಕ್ಷ ಒಂದೇ ಅಲ್ಲ, ಪ್ರಯತ್ನ ಬಲಿ. ಎಂಕ್ ಇದು ಓಕೆ ಓಕೆ, ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನರ್. ತುಳುವಲ್ಲಿ ಜಾನರ್ ಇಂಗ್ಲ ಗೊತ್ತು. ಅವು ಪ್ರಯತ್ನ ಅಲ್ಲ ಕನ್ನಡ, ಜಾನರ್ ಇಂಗ್ಲೀಷ್. ಸರ್ ನಾವು ಬಿಡ್ಕನೆ ಸರ್, ವಿಷಯನ ಬಿಡ್ಕನ ನವೀನ್ ವಿಚಾರ ಅದಕ್ಕೆ ಪರ್ಫೆಕ್ಟ್ ನವೀನ್ ಶೆಟ್ರು. ಅದು ತುಳುಡ್ ಕನ್ನಡ ಬತ್ತನವಲ್ಲ ಸರ್, ಎನ್ನ ಬರ್ಬಿಡದೆ. ಓಕೆ, ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ತುಳು ಸ್ಪೀಕಿಂಗ್ ಕ್ಲಾಸ್ ಯಾನ್ ಫಸ್ಟ್ ಒಕ್ಕರೆ ಕಲ್ಬವೆ ನಮ್ಮ ಮಣಿಕಾಂತ್ ಕದ್ರಿ ಸರ್ ಎಂಜಾಂಡ್. ಸಾತ್ವಿಕ್, ಹಾಂ ಸರ್. ಅಗೇನ್ ಕಂಪೇರಿಂಗ್ ಟು ಯುವರ್ ಪ್ರೀವಿಯಸ್ ರೌಂಡ್, ಈ ರೌಂಡಲ್ಲಿ ನಿಜವಾಗಲೂ ಬೌನ್ಸ್ ಬ್ಯಾಕ್ ಆಗಿದೆಯಾ. ಯು ಹ್ಯಾವ್ ಬೌನ್ಸ್ಡ್ ಬ್ಯಾಕ್, ವೆರಿ ಗುಡ್. ಸೊ ನಿಮಗೆ ಇದು ಹೊಸ ಜಾನರ್ ಅಂತ ಅನ್ನಿಸಿದ್ರು ತುಂಬ ನೀಟಾಗಿ ವಾಟ್ ವಾಸ್ ರಿಕ್ವೈರ್ಡ್ ಸಂಗತಿಗಳಾಗಲಿ ಅದಾಗಲಿ ನೀನು ನಿನ್ನ ವಾಯ್ಸನ್ನು ಮಾಡ್ಯುಲೇಟ್ ಮಾಡೋಕ್ಕೆ ಅಥವಾ ಟೋನ್ ಚೇಂಜ್ ಮಾಡೋಕ್ಕೆ ನೋಡಿಲ್ಲ. ವಾಟ್ ಎವರ್ ಈಸ್ ಯುವರ್ ನ್ಯಾಚುರಲ್ ಟೋನ್ ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಹಾಡಿದ್ಯಾ. ಗುಡ್ ಲಕ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಗುರುಕಿರಣ್ ಸರ್ ಪ್ಲೀಸ್. ಸಿ ಫಸ್ಟ್ ಥಿಂಗ್
ಕಂಗ್ರ್ಯಾಚುಲೇಷನ್ಸ್. ಯಾಕೆಂದರೆ ಕನ್ನಡ ಇಷ್ಟುದ್ದ ಎಲ್ಲ ಹಾಡು ಕಲಿಯೋದಲ್ಲ, ಅದು ಬೈ ಹಾರ್ಟ್ ಕಲಿಯೋದು, ಸ್ಟೇಜಲ್ಲಿ ಹಾಡೋದು ಕಷ್ಟ. ಸೊ ಬೇಸಿಕಲಿ ದೊಡ್ಡ ಕಂಗ್ರ್ಯಾಚುಲೇಷನ್, ಇಟ್ಸ್ ನಾಟ್ ಎ ಸ್ಮಾಲ್ ಜಾಬ್, ರಿಯಲಿ ಡನ್ ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ, ಆಮೇಲೆ ಇನ್ನೊಂದು ನಿನ್ನ ಬಾಯಲ್ಲಿ ಫೋಕ್ ಕೇಳಕ್ಕೆ ಒಂಥರ ಖುಷಿ ಆಗುತ್ತೆ, ಒಂಥರ ಡಿಫ್ರೆಂಟ್ ಆಗಿದೆ, ಇಟ್ಸ್ ವೆರಿ ಸೂದಿಂಗ್. ಬಟ್ ಫೋಕ್ ಕಲ್ಚರ್ ಅಂತ ಇದೆ, ಅದು ಇಟ್ ಈಸ್ ಮೋರ್ ಓಪನ್, ಖುಲ್ಲಾ ಸಿಂಗಿಂಗ್ ಅಂತಾರೆ. ಸೊ ಆ ಸ್ಟಾರ್ಟಿಂಗ್ ಏನೋ ಹಾಡಿದೆ ಅಲ್ಲ, ಅದು ಹಾಡ್ಬಿಡು. ಓಪನಿಂಗ್ ರೇ 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 ನಾ ರೇ 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 ನಾ. ಅದು ಎಂಡಿಂಗ್ ಇಸ್ ಗುಡ್, ಸಮ್ ಮಾಡ್ಯುಲೇಷನ್ಸ್ ಆರ್ ಗುಡ್, ಬಟ್ ಆ್ಯಕ್ಚುಲಿ ಇನ್ನೂ ಓಪನ್ ಬರಬೇಕು. ದಟ್ಸ್ ಅ ಯೂಶುವಲ್ ಸಿಂಗಿಂಗ್ ಆಫ್ ಫೋಕ್ ಸಿಂಗಿಂಗ್ ಸ್ಟೈಲ್ ಅಂತ ಇರುತ್ತೆ. ಈಗ ಲಾಸ್ಟಿಗೆ ಕೊಟ್ಟಲ್ಲ ದಟ್ ಡ್ರಾಪ್ ನಾ, ಇದು ದಿಸ್ ಇಸ್ ಒರಿಜಿನಲ್ ಸ್ಟೈಲ್. ಅಂದರೆ ಫೋಕ್ ಯಾವತ್ತು ಜನಪದ ಹಾಡುಗಾರರು, ದೇ ಆರ್ ನಾಟ್ ಟ್ರೈನ್ಡ್ ಸಿಂಗರ್ಸ್, ದೇ ಆರ್ ನ್ಯಾಚುರಲ್ ಸಿಂಗರ್ಸ್. ಸೊ ದೇರ್ ಇಸ್ ಅ ಸ್ಟೈಲ್ ಆಫ್ ಸಿಂಗಿಂಗ್ ಫೋಕ್. ಆ ಸ್ಟೈಲ್ ಇರಲಿಲ್ಲ, ಬಟ್ ಐ ಲವ್ಡ್ ಯುವರ್ ವೇ ಯು ಸ್ಯಾಂಗ್ ಇಟ್ ವಾಸ್ ಸೌಂಡಿಂಗ್ ಗುಡ್. ಸೊ ಚೆನ್ನಾಗಿತ್ತು, ಕೇಳೋಕ್ಕೆ ಚೆನ್ನಾಗಿತ್ತು. ಆಮೇಲೆ ಒಂದು ಇಷ್ಟುದ್ದ 3 ಚರಣ ಹಾಡಿದೆ ಕನ್ನಡದಲ್ಲಿ, ದಟ್ಸ್ ವೆರಿ ಗುಡ್. ಆ್ಯಂಡ್ ಲಾಸ್ಟ್ ರೌಂಡಿಗೆ ಈ ರೌಂಡಿಗೆ ಐ ಟೆಲ್ ಯು, ದ ಫಸ್ಟ್ ಇನಿಷಿಯಲಿ ಆಡಿಷನ್ ರೌಂಡ್ ಬಂದಾಗ ಯು ವರ್ ಜಸ್ಟ್ ಅಮೇಝಿಂಗ್, ಯು ಜಸ್ಟ್ ಲೈಯಿಂಗ್. ದೆನ್ ಆಫ್ಟರ್ ದ ಕಾಂಪಿಟೇಷನ್ ರೌಂಡ್ ಐ ಫೆಲ್ಟ್ ಅದರ್ಸ್ ವೆರ್ ಓವರ್ಟೇಕಿಂಗ್ ಯು. ದಿಸ್ ಲಾಸ್ಟ್ ರೌಂಡ್ ಆಲ್ಸೋ ಯು ಓಕೆ, ಬಟ್ ದಿಸ್ ರೌಂಡ್ ಯು ರಿಯಲಿ ಡನ್ ರಿಯಲಿ ಗುಡ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ನೋಡಿ, ಇಲ್ಲಿ ಎಷ್ಟೇ ನೀವು ಹಾಡಿದ್ರು, ನೀವು ಎಷ್ಟೇ ಪರ್ಫೆಕ್ಟ್ ಮಾಡಿದ್ರು, ಅದರಲ್ಲಿ ಏನೋ ಒಂದು ಹುಡುಗಿ ಹೇಳ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿರೋಂಥ ಜಡ್ಜಸ್ ಅಷ್ಟು ಪರಿಣಿತರು. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾವು ತುಳು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಯಾವಾಗ ಗುರುಕಿರಣ್ ಸರ್ ಮೈಕ್ ಆಫ್ ಇರುತ್ತೆ ಅವಾಗ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಶೋರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Sun Premium Refined Sunflower Oil Super Singer powered by Santosh 2-star boiled rice Bhadravati. So ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಟಾಟಾ, ಬಾಯ್ ಬಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-star boiled rice Bhadravati. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.